ಮ್ಯಾಂಚೆಸ್ಟರ್ ಇಂದ ಆಮ್ಸ್ಟರ್ಡ್ಯಾಮ್ಗೆ ಹಾರಾಟ ನಡೆಸುತ್ತಿದ್ದ ವಿಮಾನದಲ್ಲಿ ಪ್ರಯಾಣಿಕರು ಗಲಿಬಿಲಿಗೊಂಡಂತಹ ಘಟನೆ ನಡೆದಿದೆ. ವಿಮಾನದೊಳಗೆ ಒಂದು ಗುಂಪಿನ ಪ್ರಯಾಣಿಕರ ನಡುವೆ ಹೊಯ್ಕೈ ನಡೆದಿದ್ದು ಗುದ್ದಾಟ ಕಿರುಚಾಟ ಶುರುವಾದವು. KLM ವಿಮಾನವು ಡಚ್ ರಾಜಧಾನಿಯ ಶಿಫೋಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದಾಗ ಈ ಘಟನೆ ಸಂಭವಿಸಿದೆ. ಈ ಹೋರಾಟದ ವಿಡಿಯೋವನ್ನು ಪ್ರಯಾಣಿಕರೊಬ್ಬರು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಪುರುಷ ಗುಂಪು ಪರಸ್ಪರ ಹೊಡೆದಾಟದಲ್ಲಿ ತೊಡಗಿರುವುದನ್ನು ವಿಡಿಯೋದಲ್ಲಿ ನೋಡಬಹುದು. ಕ್ಯಾಬಿನ್ ನಲ್ಲಿ ಇತರ ಪ್ರಯಾಣಿಕರು ಜಗಳವನ್ನು ಕೊನೆಗಾಣಿಸುವಂತೆ ಕೂಗುತ್ತಿದ್ದಾರೆ. ವಿಮಾನದಲ್ಲಿ ನೇಮಿಸಲಾದ ಕ್ಯಾಬಿನ್ ಸಿಬ್ಬಂದಿ ಸೇರಿದಂತೆ ಅನೇಕರು ಯುವಕರನ್ನು ಹಿಡಿದು ಎಳೆಯುತ್ತಾ ಜಗಳವನ್ನು ಕೊನೆಗಾಣಿಸಲು ಪ್ರಯತ್ನಿಸುತ್ತಿದ್ದಾರೆ. ಇದರಿಂದ ನೂಕುನುಗ್ಗಲು ಉಂಟಾಗಿದ್ದು ಪರಸ್ಪರ ಕೂಗಾಟದ ನಂತರ ಗಲಾಟೆ ನಿಂತು ಹೋಗಿದೆ. ಈ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಲಾಗಿದೆ. ಈ ವಿಡಿಯೋ ವೈರಲ್ ಆಗಿದೆ. ವರದಿಗಳ ಪ್ರಕಾರ ಜನಾಂಗೀಯ ಕಾಮೆಂಟ್ ಮಾಡಿದ್ದಕ್ಕಾಗಿ ಗುಂಪು ವ್ಯಕ್ತಿಯನ್ನು ಥಳಿಸಿದೆ ಎಂದು ಹೇಳಲಾಗಿದೆ. ಇನ್ನು ಈ ಗಲಾಟೆಯಲ್ಲಿ ಒಟ್ಟು 6 ಮಂದಿ ಪಾಲ್ಗೊಂಡಿದ್ದು ಅವರೆಲ್ಲರನ್ನು ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ ಎಂದು ತಿಳಿದು ಬಂದಿದೆ.